ದೇಶದಲ್ಲಿ ಗಂಡಸರಿಗಿಂತ ಹೆಂಗಸರೇ ಜಾಸ್ತಿ ವ್ಯಾಪಾರ ವ್ಯವಹಾರ ನೋಡಿಕೊಳ್ಳುತ್ತಾರೆ. ವಿಶ್ವಕ್ಕೆ ಮೊದಲ ಮಹಿಳಾ ಪ್ರಧಾನಿ ಕೊಟ್ಟಿರುವಂತಹ ದೇಶ ಇದಾಗಿದೆ. ಈ ದೇಶದಿಂದ ಅತಿ ಹೆಚ್ಚು ಕೋತಿಗಳನ್ನ ರಫ್ತು ಮಾಡಲಾಗುತ್ತದೆ. ಇಲ್ಲಿ ವೈಶ್ಯಾವಾಟಿಕೆ ನಡೆಸಲು ವಿಶೇಷವಾದ ಪರವಾನಗಿಯನ್ನು ಕೂಡ ಕೊಡಲಾಗುತ್ತದೆ. ಇಲ್ಲಿ ಕೆಲವು ಕುಟುಂಬಗಳು ರಾವಣನನ್ನ ದೇವರೆಂದು ಪೂಜಿಸುತ್ತಾರೆ. ಈ ದೇಶದಲ್ಲಿ ಕೆಲವು ಪಂಗಡಗಳಲ್ಲಿ ಮೊದಲ ರಾತ್ರಿ ಮುಗಿಸಿದ ಮೇಲೆಯೇ ಮದುವೆ ಮಾಡುತ್ತಾರೆ. ಹೌದು, ಇಂತಹ ಕುತೂಹಲಕಾರಿ ಹಾಗೂ ಚಿತ್ರ ವಿಚಿತ್ರ ದೇಶ ಯಾವುದೆಂಬುದು ನೀವು ವಿಚಾರ ಮಾಡುತ್ತಿರಬಹುದು. ಹೌದು, ಅದುವೇ ಭಾರತದ ಭೂಷಣದ ಕೆಳಗೆ ಇರುವಂತಹ ಪ್ರಾಚೀನ ದೇಶ ಶ್ರೀಲಂಕಾ. ಬನ್ನಿ, ಶ್ರೀಲಂಕಾದ ಬಗ್ಗೆ ಇನ್ನೂ ಹಲವಾರು ಅಚ್ಚರಿಯ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಚೈನಾ ದೇಶ 1 ಲಕ್ಷ ಕೋತಿಗಳ ಆಮದಿಗೆ ಬೇಡಿಕೆ ಇಟ್ಟಿದೆ ಎಂಬ ವಿಚಾರವನ್ನ ಶ್ರೀಲಂಕಾ ಸರ್ಕಾರ ದೃಢಪಡಿಸಿದೆ. ಅಷ್ಟೇ ಅಲ್ಲ, ಕೋತಿಗಳನ್ನು ರಫ್ತು ಮಾಡುವುದಕ್ಕೆ ಈಗ ಶ್ರೀಲಂಕಾ ಸರ್ಕಾರ ನಿರ್ಧಾರ ಮಾಡಿದೆ. ಚೈನಾ ದೇಶ ನೀಡಿರುವ ಸಾಲದ ಸುಳಿಯಲ್ಲಿರುವ ಶ್ರೀಲಂಕಾ ದೇಶಕ್ಕೆ ಡ್ರ್ಯಾಗನ್ ರಾಷ್ಟ್ರ ಹೇಳಿದಂತೆ ಕೇಳಬೇಕಾದ ಅನಿವಾರ್ಯತೆ ಈಗ ಬಂದಿದೆ. ಹೀಗಾಗಿ ಪರಿಸರವಾದಿಗಳ ತೀವ್ರ ಹೋರಾಟದ ನಡುವೆ ಚೈನಾದ ಬೇಡಿಕೆಗೆ ಶ್ರೀಲಂಕಾ ಸರ್ಕಾರ ಅಸ್ತು ಎಂದಿದೆ. ಈ ದೇಶದಿಂದ ಅತಿ ಹೆಚ್ಚು ಕೋತಿಗಳನ್ನ ರಫ್ತು ಮಾಡಲಾಗುತ್ತದೆ. ಇದಕ್ಕೂ ರಾಮಾಯಣಕ್ಕೂ ಏನಾದರೂ ಸಂಬಂಧ ಇದೆಯೋ ಅನ್ನೋ ವಿಚಾರ ಇತ್ತೀಚೆಗೆ ಕೆಲವು ಸಂಶೋಧಕರು ನಡೆಸುತ್ತಿದ್ದಾರೆ. ಶ್ರೀಲಂಕಾವನ್ನ ಹಿಂದೂ ಮಹಾಸಾಗರದ ಮುತ್ತು ಎಂದೇ ಕರೆಯಲಾಗುತ್ತದೆ. ಕಾರಣ ಅದು ಮುತ್ತಿನ ಆಕಾರದಲ್ಲಿದೆ. ಈ ದ್ವೀಪವು ಕಣ್ಣಿನ ಆಕಾರವನ್ನು ಹೊಂದಿದ್ದಕ್ಕೆ ಇದು ಭಾರತದ ಕಣ್ಣೀರು ಎಂದೇ ಕೆಲವರು ಕರೆಯುತ್ತಾರೆ. ಭಾರತದ ಉಪಖಂಡದ ಆಗ್ನೇಯದಲ್ಲಿರುವ ದ್ವೀಪ ರಾಷ್ಟ್ರ ಶ್ರೀಲಂಕಾ ಇದು ರಾಮಾಯಣ ಕಾಲದಿಂದಲೂ ಭಾರತೀಯರಿಗೆ ಚಿರಪರಿಚಿತ. ಇದನ್ನ ಮೊದಲು ಚಿನ್ನದ ಲಂಕೆ, ಲಂಕಾ ದ್ವೀಪ, ಸಿಂಹಳ ದ್ವೀಪ, ಸೆರೆನ್ ದ್ವೀಪ್ ಮೊದಲಾದ ಹೆಸರುಗಳಿಂದ ಗುರುತಿಸಲ್ಪಡುವ ಶ್ರೀಲಂಕಾ ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಇದನ್ನ ಸಿಲೋನ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಒಂದು ಕಾಲದಲ್ಲಿ ಸಿಲೋನ್ ರೇಡಿಯೋ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಕೂಡ ಆಗಿತ್ತು. 16ನೇ ಶತಮಾನದಲ್ಲಿ ಶ್ರೀಲಂಕೆಯ ಕೆಲ ಭಾಗಗಳನ್ನ ಪೋರ್ಚುಗೀಸರು ವಶಪಡಿಸಿಕೊಂಡಿದ್ದರು. ನಂತರ ಇತರ ಯುರೋಪಿಯನ್ ದೇಶಗಳು ಕೂಡ ಭಾರತದ ಹಾಗೆ ದಾಳಿ ಮಾಡಿದ ಹಾಗೆ ಲಂಕೆಯನ್ನು ಕೂಡ ವಶಪಡಿಸಿಕೊಂಡಿದ್ದರು. 1796ರಲ್ಲಿ ಶ್ರೀಲಂಕಾ ಸಂಪೂರ್ಣವಾಗಿ ಬ್ರಿಟಿಷರ ಕೈ ಸೇರುತ್ತದೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದುಕೊಂಡರೆ 1948ರಲ್ಲಿ ಶ್ರೀಲಂಕಾ ಸ್ವಾತಂತ್ರ್ಯ ಪಡೆದುಕೊಳ್ಳುತ್ತದೆ. 1972ರಲ್ಲಿ ಸಿಲೋನ್ ತನ್ನ ಹೆಸರನ್ನ ಅಧಿಕೃತವಾಗಿ ಶ್ರೀಲಂಕಾ ಎಂದು ಬದಲಾಯಿಸುತ್ತದೆ. ಕಳೆದ 2 ದಶಕಗಳಲ್ಲಿ ಶ್ರೀಲಂಕೆಯ ತಮಿಳು ಜನರು ಮತ್ತು ಸಿಂಹಳಿಯರ ನಡುವೆ ಸಾಕಷ್ಟು ಅಶಾಂತಿ ಏರ್ಪಟ್ಟಿತ್ತು. LTTE ಮತ್ತು ಶ್ರೀಲಂಕಾ ಸರ್ಕಾರದ ನಡುವೆ ಸಾಕಷ್ಟು ತೊಂದರೆಗಳು ಆಗಿದ್ದವು. ಆದರೆ 2004ರಲ್ಲಿ ಒಂದು ಶಾಂತಿ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ. ಬೌದ್ಧ ಧರ್ಮ ಭಾರತದಲ್ಲಿ ಹುಟ್ಟಿದರೂ ಅದು ಹೆಚ್ಚಾಗಿ ಪಸರಿಸಿದ್ದು ಶ್ರೀಲಂಕೆಯಲ್ಲಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಶೋಕನ ಪುತ್ರ ಹಾಗೂ ಪುತ್ರಿ ಶ್ರೀಲಂಕೆಗೆ ಹೋಗಿ ಬುದ್ಧನ ಹಾಗೂ ಬೌದ್ಧ ಧರ್ಮದ ಪ್ರಚಾರವನ್ನ ಮಾಡಿದ್ದರು. ಬುದ್ಧನು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದನು ಎನ್ನುವ ಕೆಲವು ಅತ್ಯಂತ ಹಳೆಯ ಮಾಹಿತಿಗಳು ಈಗ ಗೊತ್ತಾಗಿದೆ. ಇದಕ್ಕೆ ಕಾರಣ ಅಲ್ಲಿ ಗುಹಾಂತರ ದೇವಾಲಯದಲ್ಲಿ ಇರುವಂತಹ ಒಂದು ದೇವಾಲಯದಲ್ಲಿ ಬುದ್ಧನ ಹಲ್ಲು ಈಗಲೂ ಅಲ್ಲಿ ಇದೆ ಎನ್ನುವ ನಂಬಿಕೆ ಇದೆ. ಶ್ರೀಲಂಕಾ ರಾಷ್ಟ್ರದ ಧ್ವಜವು ವಿಶ್ವದ ಅತ್ಯಂತ ಹಳೆಯ ಧ್ವಜಗಳಲ್ಲಿ ಒಂದಾಗಿದೆ. ಶ್ರೀಲಂಕಾ ಅತಿ ಚಿಕ್ಕ ದ್ವೀಪ ಹಾಗೂ ಕಡಿಮೆ ಪ್ರಮಾಣದ ಜನಸಂಖ್ಯೆ ಹೊಂದಿರುವ ಅದ್ಭುತ ರಾಷ್ಟ್ರವಾಗಿದೆ. ಶ್ರೀಲಂಕಾದ ಕ್ಯಾಂಡಿ ಪ್ರದೇಶದಲ್ಲಿ ಡಿಸಿಲ್ವಾ ಅನ್ನುವ ಒಂದು ಕಮ್ಯುನಿಟಿ ಇದೆ. ಇಲ್ಲಿ ಒಂದು ವಿಚಿತ್ರವಾದ ಪದ್ಧತಿ ಇದೆ. ಅದೇನೆಂದ್ರೆ, ಒಂದು ಕುಟುಂಬದಲ್ಲಿ ಅಣ್ಣ ಮತ್ತು ತಮ್ಮ ಇದ್ದರೆ ಇಬ್ಬರು ಸೇರಿ ಒಂದೇ ಹುಡುಗಿಯನ್ನ ಮದುವೆಯಾಗಬೇಕು. ಇದಕ್ಕೆ ಒಂದು ಕಾರಣ ಕೂಡ ಇದೆ. ಆ ಕಾಲದಲ್ಲಿ ಡಿಸಿಲ್ವಾ ಎಂಬ ಕಮ್ಯುನಿಟಿಯಲ್ಲಿ ಅಂದ್ರೆ ಆ ಒಂದು ಜನಾಂಗದಲ್ಲಿ ಹೆಣ್ಣು ಮಕ್ಕಳ ಜನಸಂಖ್ಯೆ ತುಂಬಾನೇ ಕಡಿಮೆ ಇತ್ತು. ಇದೇ ಕಾರಣ ಅಣ್ಣ ತಮ್ಮಂದಿರು ಸೇರಿ ಒಂದೇ ಹುಡುಗಿಯನ್ನ ಮದುವೆ ಆಗಬೇಕಿತ್ತು. ಆ ಹುಡುಗಿ 3 ತಿಂಗಳು ತಮ್ಮನ ಜೊತೆ ಇದ್ದರೆ ಇನ್ನು 3 ತಿಂಗಳು ಅಣ್ಣನ ಜೊತೆ ಇರಬೇಕಾಗುತ್ತದೆ.
ಸ್ನೇಹಿತರೆ, ಶ್ರೀಲಂಕಾದಲ್ಲಿ ನೀವು ಒಂದು ವೇಳೆ ನಾಯಿಗಳನ್ನ ಸಾಕಬೇಕೆಂದರೆ ಇಲ್ಲಿ ನೀವು ಸರ್ಕಾರದ ಪರವಾನಗಿಯನ್ನ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ನೀವು ಸಾಕುವಂತಿಲ್ಲ. ಒಂದು ವೇಳೆ ನಾಯಿ ಏನಾದರೂ ಬೇರೆಯವರನ್ನ ಕಚ್ಚಿದರೆ ಆ ನಾಯಿಯ ಮಾಲೀಕನನ್ನೇ ಜೈಲಿಗೆ ಸೇರಿಸುವ ಕಾನೂನು ಇಲ್ಲಿದೆ. ಶ್ರೀಲಂಕಾದಲ್ಲಿ ನಾಣ್ಯಗಳು ಕೂಡಿಸುವ ಅತ್ಯಂತ ಹಳೆಯ ಪದ್ಧತಿ ಈಗಲೂ ಜಾರಿಯಲ್ಲಿದೆ. ನಾಣ್ಯಗಳನ್ನ ಸಂಗ್ರಹಿಸುವುದು ಭಾರತದಲ್ಲೂ ಕೂಡ ಇರುವಂತಹ ಒಂದು ಪದ್ಧತಿ. ಆದ್ರೆ ಇಲ್ಲಿ ಒಂದು ಸಂಪ್ರದಾಯವೇ ಇದೆ. ಅದು ಹೆಚ್ಚಾಗಿ ಅಲ್ಲಿ ಜನರು ಚಿಕ್ಕಂದಿನಿಂದಲೇ ನಾಣ್ಯಗಳನ್ನ ಮಡಿಕೆಯಲ್ಲಿ ಇಟ್ಟು ಕೂಡಿಡುತ್ತಾರೆ. ಇದಕ್ಕೆ ಒಂದು ಕಾರಣ ಇದೆ. ತಮ್ಮ ಮದುವೆಯ ಸಂದರ್ಭದಲ್ಲಿ ಹೆಣ್ಣಿಗಾಗಿ ಅಂದ್ರೆ ತಾವು ಮಾಡಿಕೊಳ್ಳುವ ಹೆಂಡತಿಗಾಗಿ ಹೊಸ ಗಿಫ್ಟ್ ಅನ್ನ ಅಂದ್ರೆ ಮದುವೆ ಸಂದರ್ಭದಲ್ಲಿ ಕೊಡುವಂತಹ ಒಂದು ಗಿಫ್ಟ್ ಅನ್ನ ಆ ಒಂದು ಮಡಿಕೆಯಲ್ಲಿರುವ ನಾಣ್ಯಗಳನ್ನೇ ಬಳಸಿ ಕೊಡುವಂತಹ ಅಭ್ಯಾಸ ಇಲ್ಲಿ ಇದೆ. ಇದೇ ಕಾರಣ ಇಲ್ಲಿ ಹೆಂಡತಿಗಾಗಿ ಮೊದಲನೆಯ ಗಿಫ್ಟ್ ಅನ್ನು ಕೊಡುವಾಗ ಆ ನಾಣ್ಯದ ಮಡಿಕೆಯನ್ನ ಒಡೆದು ಆಮೇಲೆ ಆ ಗಿಫ್ಟ್ ಅನ್ನ ಕೊಡಲಾಗುತ್ತದೆ. ಇತ್ತೀಚೆಗೆ ಇಲ್ಲೊಬ್ಬ ವ್ಯಕ್ತಿ ನಾಣ್ಯಗಳಿಂದಲೇ ಮೊಬೈಲ್ ಅನ್ನ ತನ್ನ ಹೆಂಡತಿಗೆ ಖರೀದಿ ಮಾಡಿಕೊಟ್ಟಿದ್ದಾನೆ. ಹೆಣ್ಣು ಮಕ್ಕಳು ಒಂದು ವೇಳೆ ಇಲ್ಲಿ ದ್ವಿಚಕ್ರ ವಾಹನಗಳನ್ನ ಓಡಿಸಬೇಕೆಂದರೆ ಕಡ್ಡಾಯವಾಗಿ ಅವರು ಮನೆಯಲ್ಲಿ ಗಂಡನಿಂದ ಅಥವಾ ತಂದೆಯಿಂದ ಪರವಾನಗಿಯನ್ನ ಪಡೆದುಕೊಳ್ಳಬೇಕು. ಇದು ಇಲ್ಲಿ ಸರ್ಕಾರಿ ಲೈಸೆನ್ಸ್ಗಿಂತ ಮುಖ್ಯವಾಗಿದೆ. ಇಲ್ಲವಾದರೆ ಅಂತವರನ್ನ ಪೊಲೀಸರು ಫೈನ್ ಕೂಡ ಹಾಕುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀಲಂಕಾ ಇಡೀ ವಿಶ್ವದಲ್ಲಿಯೇ ಟೀ ಹಾಗೂ ಕಾಫಿ ಎಕ್ಸ್ಪೋರ್ಟ್ ಮಾಡುವುದರಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಪ್ರಾಚೀನ ವ್ಯಾಪಾರಿಗಳಿಗೆ 2000 ವರ್ಷಗಳ ಹಿಂದೆಯೇ ಪರಿಚಿತವಾಗಿತ್ತು. ಶ್ರೀಲಂಕಾವನ್ನ ಬ್ರಿಟಿಷ್ ಸಾಮ್ರಾಜ್ಯದವರು ಇಲ್ಲಿನ ಸ್ಥಳೀಯರಿಗೆ ಬಿಟ್ಟುಕೊಟ್ಟಾಗ ಕೊಲಂಬೋವನ್ನ ದ್ವೀಪದ ರಾಜಧಾನಿಯನ್ನಾಗಿ ಮಾಡಲಾಗಿತ್ತು. ಆಡಮ್ಸ್ ಪೀಕ್ ಶ್ರೀಲಂಕಾದ ಒಂದು ಅತ್ಯುತ್ತಮ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ. ಇಲ್ಲಿಯೇ ನೀವು ಶ್ರೀರಾಮನ ಪಾದೆಯ ಹೆಜ್ಜುಗುರುತುಗಳನ್ನ ಈಗಲೂ ಕಾಣಬಹುದು. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಅನುರಾಧಾಪುರ ಎಂಬ ಒಂದು ಜಾಗ ಇತ್ತು. ಇದು ಶ್ರೀಲಂಕಾದ ಮೊಟ್ಟ ಮೊದಲ ರಾಜಧಾನಿ ಕೂಡ ಆಗಿತ್ತು. ಈ ಪ್ರಾಚೀನ ನಗರಿಯಲ್ಲಿ ನೋಡಿದಾಗ ನೀವು ಬಹು ಹಿಂದೆಯೇ ನಾಗರಿಕತೆ ಚಾಲ್ತಿ ಇತ್ತು ಎಂದು ಗೊತ್ತಾಗುತ್ತದೆ. ಈ ಊರಿನ ರಚನೆಯನ್ನು ಕೂಡ ಬಹಳ ಯೋಜನಾಬದ್ಧವಾಗಿ ಮಾಡಲಾಗಿದೆ. ಹಿಂದೊಮ್ಮೆ ರಾವಣ ಈ ಪ್ರದೇಶವನ್ನ ಆಳುತ್ತಿದ್ದ ಎಂದು ನಂಬಿಕೆ ಇದೆ. ಶ್ರೀಲಂಕಾದ ಜಾಫ್ನಾ ಪ್ರದೇಶದಲ್ಲಿ ಪಾಯಿಂಟ್ ಪೆಡ್ರೋ ಅನ್ನುವ ಒಂದು ಪ್ರದೇಶವಿದೆ. ಅಲ್ಲಿ ವರ್ಷದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಾನವಾಗಿದೆ. ಬರೀ ಮಳೆಯಲ್ಲ, ಇಲ್ಲಿ ಹೆಚ್ಚಾಗಿ ಆಲಿಕಲ್ಲಿನ ಮಳೆ ಕೂಡ ಆಗುತ್ತದೆ. ಇದನ್ನು ನೋಡಲೆಂದೇ ಸಾವಿರಾರು ಪ್ರವಾಸಿಗರು ಇಲ್ಲಿ ಜೂನ್ ತಿಂಗಳು ಹಾಗೂ ಜುಲೈ ತಿಂಗಳಲ್ಲಿ ಇಲ್ಲಿಗೆ ಪ್ರವಾಸ ಬರುತ್ತಾರೆ. ಒಂದು ನಂಬಿಕೆಯ ಪ್ರಕಾರ ಈ ಆಲಿಕಲ್ಲುಗಳನ್ನ ತಿಂದರೆ ಡಯಾಬಿಟಿಕ್ ಅಥವಾ ಶುಗರ್ ಇರುವ ಕಾಯಿಲೆಗಳು ಕಡಿಮೆ ಆಗುತ್ತವೆ ಎನ್ನುವ ನಂಬಿಕೆ ಕೂಡ ಇದೆ. ಶ್ರೀಲಂಕಾದಲ್ಲಿ ಯಾವ ಒಂದು ಗಂಡು ಯಾವುದಾದ್ರೂ ಒಂದು ಹೆಣ್ಣಿನ ಜೊತೆಗೆ ಆರಾಮವಾಗಿ ಸಂಬಂಧ ಬೆಳೆಸಬಹುದಾಗಿತ್ತು. ಆಗ ಮದುವೆ ಅನ್ನುವ ಪದ್ಧತಿ ಇಲ್ಲಿರಲಿಲ್ಲ. ಮುಕ್ತವಾಗಿ ಗಂಡು ಹೆಣ್ಣು ಲೈಂಗಿಕ ಸಂಬಂಧವನ್ನ ಹೊಂದಬಹುದಾಗಿತ್ತು ಎಂದು ಅಲ್ಲಿನ ಇತಿಹಾಸ ಸಾರುತ್ತದೆ. ಶ್ರೀಲಂಕೆಯಲ್ಲಿ ಗಾಲ್ ಎಂಬ ಒಂದು ನಗರ ಇದೆ. ಅಲ್ಲಿ ಒಂದು ಪುರಾತನ ಡಚ್ ಕೋಟೆ ಇದೆ. ಹಿಂದೆ ಇದು ಡಚ್ಚರ ಕಾಲದಲ್ಲಿ ಲಂಕೆಯ ರಾಜಧಾನಿಯಾಗಿತ್ತು. ಈ ಕೋಟೆಯಲ್ಲಿ ಭಾರತದಿಂದ ಕದ್ದಂತಹ ಭಾರೀ ಪ್ರಮಾಣದ ಚಿನ್ನದ ಖಜಾನೆಯನ್ನ ಪೋರ್ಚುಗೀಸರು ಅಡಿಗೆ ಇಟ್ಟಿದ್ದರು ಎನ್ನುವ ನಂಬಿಕೆ ಇದೆ. ಈ ಕೋಟೆಯಿಂದ 12 ಕಿಲೋಮೀಟರ್ನಷ್ಟು ದೂರದಲ್ಲಿ ಒಂದು ಸುರಂಗ ಮಾರ್ಗವನ್ನು ಕೂಡ ಕೊರೆಯಲಾಗಿದೆ. ಈ ಸುರಂಗ ಮಾರ್ಗದ ಮೂಲಕವೇ ಡಚ್ ಅಧಿಕಾರಿಗಳು ಈ ಖಜಾನೆಯನ್ನ ಪರಿಶೀಲನೆ ಕೂಡ ಮಾಡುತ್ತಿದ್ದರು. ಡಾಂಬುಲ್ ಗುಹೆ ದೇವಾಲಯ ಇದು ವಿಶ್ವದ ಅತ್ಯಂತ ಪುರಾತನ ಬುದ್ಧನ ದೇವಾಲಯಗಳಲ್ಲಿ ಒಂದಾಗಿದೆ. ಹಿಂದೆ ಅಶೋಕ್ ಸಾಮ್ರಾಜ್ಯದಲ್ಲಿ ಅವನ ಮಕ್ಕಳು ಇಲ್ಲಿಯೇ ಬಂದು ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಿದ್ದರು. ಶ್ರೀಲಂಕಾದಲ್ಲಿ ರೂಪಾಯಿಯನ್ನ ವ್ಯವಹಾರಕ್ಕೆ ಬಳಸಲಾಗುತ್ತದೆ. ಹಿಂದೆ ಶ್ರೀಲಂಕಾ ಚೋಳರ ಕಾಲದ ಒಂದು ರಾಜ್ಯವಾಗಿತ್ತು. ಇದೇ ಕಾರಣ ಶ್ರೀಲಂಕಾದಿಂದ ಆನೆಗಳನ್ನ ಭಾರತಕ್ಕೆ ಚೋಳರು ಆಮದು ಮಾಡಿಕೊಳ್ಳುತ್ತಿದ್ದರು. ಶ್ರೀಲಂಕಾದಲ್ಲಿ 75% ಸಿಂಹಳಿಯರಿದ್ದರೆ 12% ತಮಿಳಿಯರಿದ್ದಾರೆ. ಇಲ್ಲಿ ಹೆಚ್ಚಾಗಿ ಬೌದ್ಧ ಧರ್ಮವನ್ನ ಅನುಸರಿಸಲಾಗುತ್ತದೆ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ದಯವಿಟ್ಟು ಒಮ್ಮೆ ಆದರೂ ಶ್ರೀಲಂಕಾಕ್ಕೆ ಭೇಟಿ ಕೊಡಿ. ಇನ್ನೂ ಹಲವಾರು ಪ್ರಮುಖ ಪ್ರವಾಸಿ ಸ್ಥಳಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.